ತುಳುನಾಡಿನಲ್ಲಿ ತುಳು ಭಾಷೆಗೆ ಪ್ರಾಮುಖ್ಯತೆ ನೀಡುವ ಬಗ್ಗೆ ತಾನು ಪ್ರಾಮಾಣಿಕವಾಗಿ ತನ್ನಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನವನ್ನ ಮಾಡುವುದಾಗಿ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ತುಳು ಭಾಷಾ ಸಂರಕ್ಷಣಾ ಸಮಿತಿ ಕುಡ್ಲ ಇದರ ಪದಾಧಿಕಾರಿಗಳಿಗೆ ಭರವಸೆಯನ್ನು ನೀಡಿದ್ದಾರೆ. ಮಂಗಳೂರಿನ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಬಸ್ಸುಗಳಲ್ಲಿ ಕನ್ನಡ ಕಡ್ಡಾಯ ಮತ್ತು ಮಂಗಳೂರಿನಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಎಂಬುದಾಗಿ ಇತ್ತೀಚೆಗೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್ ನೀಡಿರುವ ಹೇಳಿಕೆಯನ್ನು ವಿರೋಧಿಸಿ ಹಾಗೂ ತುಳು ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿ ತುಳು ಭಾಷಾ ಸಂರಕ್ಷಣಾ ಸಮಿತಿ ಕುಡ್ಲಾ ವತಿಯಿಂದ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆದ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದರು. ಸಮಿತಿಯ ಪದಾಧಿಕಾರಿಗಳಾದ ಸುದರ್ಶನ್, ವಿಕಾಸ್, ರೋಷನ್, ರೊನಾಲ್ಡ್, ಗೌತಮ್ ಮತ್ತಿತರರು ತುಳು ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ನೀಡುವ ಅವಶ್ಯಕತೆಯ ಬಗ್ಗೆ ವಿವರಿಸಿದರು. ಅಸ್ಸಾಂ, ಒರಿಸ್ಸಾ ಮತ್ತಿತರ ಕಡೆ ಸಣ್ಣ ಸಮುದಾಯದವರು ಮಾತನಾಡುವ ಭಾಷೆಗೆ ಅಧಿಕೃತ ಭಾಷೆ ಎಂದು ಗುರುತಿಸಿರುವಾಗ ಸುಮಾರು 1 ಕೋಟಿಗೂ ಅಧಿಕ ಮಂದಿ ಮಾತನಾಡುವ ತುಳು ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ನೀಡಲು ಸಾಧ್ಯವಿಲ್ಲವೇಕೆ ಎಂದು ಸುದರ್ಶನ್ ಪ್ರಶ್ನಿಸಿದರು. 1981ರ ಸ್ಥಳೀಯಾಡಳಿತ ಅಧಿಕೃತ ಭಾಷೆ ಕಾಯ್ದೆಯನ್ನ ಅನ್ವಯಿಸಿದರೆ ಪಂಚಾಯತ್ಗಳಲ್ಲಾದರೂ ತುಳುವನ್ನ ಅಧಿಕೃತ ಭಾಷೆಯನ್ನ ಜಾರಿ ಮಾಡಲು ಅವಕಾಶವಿದೆ ಎಂದು ವಿಕಾಸ್ ಅವರ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಶಾಸಕ ಕಾಮತ್, ನವರಾತ್ರಿ ಉತ್ಸವ ಮುಗಿದ ಬಳಿಕ ಈ ಬಗ್ಗೆ ಸಚಿವ ಸುನೀಲ್ ಕುಮಾರ್ ಮತ್ತು ತುಳು ಹೋರಾಟಗಾರರನ್ನ ಸೇರಿಸಿ ಸಭೆಯನ್ನ ನಡೆಸಿ ಸಮಸ್ಯೆಗೆ ಯೋಗ್ಯ ಪರಿಹಾರ ಕೈಗೊಳ್ಳಲು ಪ್ರಯತ್ನಿಸುವುದಾಗಿ ಆಶ್ವಾಸನೆ ನೀಡಿದರು. ತುಳು ಭಾಷೆ ರಡ್ಡು ಕೊಟ್ಟಿರೋ ಮಿತ್ತು ಬರ್ತಾರೆ ತುಳು ಏರ್ನಕ್ಕಳು ಮಾತಾ ಕ್ಷೇತ್ರ ಉಳ್ಳಿ ಮಾತೆರೆಲ್ಲ ತುಳು ಕನ್ನಡದ ಅರ್ಧ ಭಾಷೆ ಟ್ಯಾಕ್ಸ್ ಕಟ್ಟೋಣ ಅದು ಕೂಡ ಮಾತ ವಿಚಾರ ತುಳು ಏರು ದುಮ್ಮುಪ್ಪುನ ಪದ ಅಪ್ಪನ ತುಳು ಭಾಷೆನೆ ಈತ ಕಡೆಗನ ಮಲ್ಪುನುದಾಯದು ಮುನೆಗೆ ಎಂಕಲೆಗೆ ಸುನೀಲ್ ಕುಮಾರ್ ಅವರು ಇದನ್ನ ಸರ್ಕಾರದ ಮುಖ್ಯನ ಆಯ್ನಾತು ಬೇಗ ಎಂಕಲೆಗೆ ಉತ್ತರ ಬೋರ್ಡ್ ಸುನೀಲ್ ಕುಮಾರ್ ಮುನ್ಸಿಪಲ್ ಕುಡುಂಜೆ ಆಕ್ಟ್ ಉಂಟು ಸರ್ 1963 ಸ್ಟೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅದು ಕುಡುಂಜೆ ಆಕ್ಟ್ ಉಂಟು ಅವೆಚ್ಚನೆ 1981 ಲೋಕಲ್ ಬಾಡೀಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ ಪಂಡ ಐಟ್ ರಾಜ್ಯದ ಅಧಿಕೃತ ಭಾಷೆ ಹೊಂದಿಚಿಂಡಲ್ಲ ನಮ್ಮ ಮುನ್ಸಿಪಾಲಿಟಿ ಪಂಚಾಯತ್ ಲೇಟ್ ಸಾಲಿ ಲೇಟ್ ಪೊರಕೊಂಡ್ ಒಂಜಿ ಆಕ್ಟ್ ಉಂಟು ಐಕ ಅಮೆಂಡ್ಮೆಂಟ್ ಕಂತ ಎಂಕ್ಲೆಗ್ ಆಪುಂಡು ಆತ ಮಟ್ಟ ಕಂಡ ರಾಜ್ಯದ ಅಧಿಕಾಶ ಬಿಡ್ಲಿ ನಮ್ಮ ಪಂಚಾಯತ್ ಲೇಟ್ ಅದು ಒಂಜಿ ಆಕ್ಟ್ ಉಂಟು ಐಕ ಅಮೆಂಡ್ಮೆಂಟ್ ಕನಪೊಂಡು ನವರಾತ್ರಿ ಕೂಡಲೇ ಎಂಕುಲು ಅಧಿಕೃತವಾದ ಎಂಕುಲು ಕೊಡುವುದು ಸುನೀಲ್ ಕುಮಾರ್ ಮಂತ್ರಿ ಕೊಡೋದು ಪೂರಕವಾದ ನಿಕ್ಲೆಗೆ ಪ್ರಾಮಾಣಿಕವಾದ ಎಂಜಿನ ಮಾಡ್ಬೋದು ಹಾಕೋದು ಏನು ಪೂರ ಮಾಡ್ಕೊಂಡು